ನಗರಸಭೆಯ ಸದಸ್ಯ ಪ್ರಶಾಂತ್ ನಾಗರಾಜ್ ಭೀಕರ ಕೊಲೆ ಪ್ರಕರಣ ವಿಚಾರವಾಗಿ ಮೃತ ನಿರೀಕ್ಷಕ ರೇಣುಕಾ ಪ್ರಸಾದ್ರನ್ನ ಕೂಡಲೇ ಸಸ್ಪೆಂಡ್ ಜೊತೆಗೆ ಅವರ ಮೊಬೈಲ್ ಸೀಸ್ ಮಾಡಿ ಪ್ರಾಮಾಣಿಕ ತನಿಖೆ ನಡೆಸಬೇಕೆಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸ್ಥಳದಲ್ಲಿ ಪಟ್ಟು ಹಿಡಿದು ಕುಳಿತರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೆಲ ಆರೋಪಗಳಿಗೆ ದೂರು ಇಲ್ಲದೆ ನಾವುಗಳು ಏನು ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದು, ಇದೇ ರೇಣುಕಾ ಪ್ರಸಾದ್ ಬರುವಾಗ ಹೇಗೆ ಬಂದಿದ್ರು, ಈಗ ಈತನು 4 ಕೋಟಿ ಮನೆ ಕಟ್ಟಲು ಎಲ್ಲಿಂದ ಹಣ ಬಂತು, ಎಲ್ಲದರ ಬಗ್ಗೆ ನನ್ನ ಬಳಿ ರೆಕಾರ್ಡ್ ಇದ್ದು, ಇನ್ನು ಕೆಲ ದಿನಗಳಲ್ಲಿ ಗೃಹ ಪ್ರವೇಶ ಮಾಡಲಿದ್ದಾರೆ. ಇಷ್ಟು ವೆಚ್ಚದಲ್ಲಿ ಮನೆ ನಿರ್ಮಿಸಲು ಎಲ್ಲಿಂದ ಹಣ ಬಂತು, ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ. 2 ಪೊಲೀಸ್ ಠಾಣೆ ರೌಡಿಗಳ ತಾಣವಾಗಿದೆ. ಈ ಬಗ್ಗೆ ಎಸ್ಪಿ ಮತ್ತು ಡಿಸಿಯವರ ಹಾಗೂ ಎಲ್ಲ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಐಜಿಯವರ ಬಗ್ಗೆಯೂ ಗೌರವವಿದೆ, ಡಿಜಿಯವರ ಮುಖ್ಯಮಂತ್ರಿಗಳ ಬಗ್ಗೆಯೂ ಗೌರವವಿದೆ. ನೀವು ಯಾರನ್ನ ಬೇಕಾದರೂ ಅಧಿಕಾರಿಗಳನ್ನ ಹಾಕಿಕೊಳ್ಳಿ. ಅಲ್ಲಿಯವರೆಗೆ ಇವರು ಪೊಲೀಸ್ ಠಾಣೆಗೆ ಬಂದ ದಿನದಿಂದ ಇವರ ಮೊಬೈಲ್ಗಳನ್ನ ಸೀಸ್ ಮಾಡಬೇಕು. ನಗರದಲ್ಲಿ ಯಾವ ಕಾನೂನು ಇಲ್ಲ, ಸುವ್ಯವಸ್ಥೆನೂ ಇಲ್ಲ. ಈ ಪೊಲೀಸ್ ಅಧಿಕಾರಿಗಳು ರೌಡಿಗಳಿಗೆ ಈ 2 ಪೊಲೀಸ್ ಠಾಣೆ ತಾಣವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ತರಾಟೆಯನ್ನ ತೆಗೆದುಕೊಂಡ್ರು. 3 ಕೋಟಿ ರೂಪಾಯಿ ಮನೆ ಕಟ್ಟುವಾಗ ಎಲ್ಲಿ ಬಂತು ದುಡ್ಡು? ಆಸ್ತಿಗೆ ನಗರಕ್ಕೆ ಬರುವಾಗ ರೆಕಾರ್ಡ್ ಇದೆ. ನಾನು ಮನೆ ಇವನೇ ರೇಣುಕಾ ಪ್ರಸಾದ್. ಬನ್ನಿ ನೀವು ಹೋಗೋಣ ಮನೆ ಈಗ 2 ತಿಂಗಳಲ್ಲಿ ಗ್ರೂಪ್ ಪ್ರವೇಶ ಆಸ್ತಿಗೆ ನಾನು ಮನೆ ಕಟ್ಟಕ್ಕೆ ಬರ್ತಾ ಇದ್ದೀನಿ. ಆಯ್ತಪ್ಪ, ಇವನು ಈ 4 ಕೋಟಿ ಮನೆ ಕಟ್ಟಕ್ಕೆ ಇವ್ನಿಗೆ ಎಷ್ಟು ಸಂಬಳ ತಿಂಗಳಿಗೆ? ರೌಡಿಗಳ ತಾಣ ಆಗಿದೆ ಇವು 2 ಸ್ಟೇಷನ್ನು. ರೌಡಿಗಳ ತಾಣ. IGP ಗಮನಕ್ಕೂ ತಂದಿದ್ದೀವಿ, DG ಗಮನಕ್ಕೂ ತಂದಿದ್ದೀವಿ, ಎಲ್ಲ ಇಲಾಖಾ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ನಾನು ಹೇಳೋದು, IGR ಬಗ್ಗೆನೂ ಗೌರವ ಇದೆ, DGR ಬಗ್ಗೆನೂ ಗೌರವ ಇದೆ, ಮುಖ್ಯಮಂತ್ರಿಗಳ ಬಗ್ಗೆನೂ ಗೌರವ ಇದೆ. ನಿಮ್ಗೆ ಯಾರು ಬೇಕೋ ಒಬ್ಬರು ಆಫೀಸರ್ ಹಾಕೇಳಿ. ಆದರೆ ಅಲ್ಲಿವರೆಗೆ ಈ ಅಧಿಕಾರಿಗಳನ್ನ ಇವ್ರ ಸ್ಟೇಷನ್ನಿಗೆ ಬಂದ ದಿವಸದಿಂದ ಇವ್ರ ಮೊಬೈಲ್ಗಳನ್ನ ಸೀಸ್ ಮಾಡಬೇಕು. 3 ಥರ ಮೊಬೈಲ್ ಅವೆ ಸರ್. BJP ಬರಬೇಕು ಅಂತ ಒತ್ತಡ ಆಯ್ತಾ ಸರ್? ಯಾರು ಇವನು BJP ಸೇರಬೇಕು ಅಂತ ಕಳೆದ 4-5 ತಿಂಗಳಿಂದ ನೀನು ಸೇರ್ಕೋ, ಎಲ್ಲ ಥರ ನಿನಗೆ ವಿಧವಾದ ಇವನೇ ರೇಣುಕಾ ಪ್ರಸಾದ್. ಈ ಹುಡುಗಂಗೆ ಪ್ರಶಾಂತ್ಗೆ 4-5 ಸಾರಿ ಸೇರ್ಕೋ, ಇಲ್ಲೇ ಸಾಯ್ತೀಯ ನೀನು. ಪೊಲೀಸ್ನವ್ರು ಇವನು ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂಡನೇ ರೀ ಫೋನ್. ನಾನು ಹೇಳೋದು, ಇವ್ನು ಏನೇನು ಫೋನ್ ಐತೆ, ಯಾರ್ಯಾರು ಫೋನ್ ಇವನಿಗೆ ಬರೋದು, ಇವ್ನಿಗೆ ಯಾರು ಫೋನ್ ಬರುತ್ತೆ, ಎಂಥ ರೂರಲ್ ಸರ್ಕಲ್ ಇನ್ಸ್ಪೆಕ್ಟ್ರು, ಟೌನ್ ಸರ್ಕಲ್ ಇನ್ಸ್ಪೆಕ್ಟ್ರು, DVS, ಈ 3 ಫೋನ್ನು ಸೀಸ್ ಮಾಡಿ. ಈ ಘಟನೆಗಳು ಪೂರ್ತಿ ಎಲ್ಲ ಇವ್ರು ಬಂದ ದಿವಸದಿಂದ ಕಳೆದ 2 ವರ್ಷ ಆಯಿತು, 2.5 ವರ್ಷ ಆಯಿತು. ಅವ್ನು ಹೇಳ್ತಾನೆ, ಇನ್ನು 3 ವರ್ಷದಲ್ಲಿ ನಾನು ಲಾಟ್ ಆಫ್ ಮನಿ ಮಾಡ್ತೀವಿ ಅಂತ ಇದರಲ್ಲಿ ಕೊಡ್ತಾರೆ. ಇಲ್ಲಿ ನೋಡಿ ಸ್ವಾಮಿ, ಇವನು ಫೋಟೋ ಹಾಕ್ಕೊಂಡು ರೇಣುಕಾ ಪ್ರಸಾದ್ ಲಾಟ್ ಆಫ್ ಮನಿ ನೆಕ್ಸ್ಟ್ 3 ಇಯರ್ಸ್. ಅವನು ಇದರಲ್ಲಿ ನೋಡಿ ಸ್ವಾಮಿ, ಲಾಟ್ ಆಫ್ ಮನಿ 3 months 3 years. ಆಮೇಲೆ ಮಟ್ಕ ಇವನ ಜೊತೆಗೆ ಇವನೇ ಮಟ್ಕ ನಡೆಸ್ತಾ ಇರೋದು. ಎಲ್ಲ ಥರ ಇವಂದು ಏನೇ ಐತೆ ಅಂತ ಹೆಸರು ಹೇಳಕ್ಕೆ ಬರೋಕ್ಕಿಲ್ಲ. ಬ್ರ್ಯಾಂಡಿ ಅಂಗಡಿ ಇವಂದೇ, ಇವನವೇ ಕಲೆಕ್ಷನ್ ತಿಂಗಳ ಒಂದು ದಿನಕ್ಕೆ ಸಾಯಂಕಾಲ ಹೋಗೋದ್ರೊಳಗೆ 1 ಲಕ್ಷ ರೂಪಾಯಿ ಕನೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಫೇಸ್ಬುಕ್ಕು, ಇವರು ಒಂದು ಪಾರ್ಟಿ ಫೇಸ್ಬುಕ್ ಹಾಕಿಬೇಕಾದ್ರೆ ಇವನು ಯಾವ ಸರ್ಕಲ್ ಇನ್ಸ್ಪೆಕ್ಟ್ರೆ ಯಾರು ಬೇಕೋ. ಯೋಗೀಶ್, V4 ನ್ಯೂಸ್, ಹಾಸನ. Supra Lights, exclusive fancy light showroom. Dealers of branded LED panels, LED tube lights, LED strip lights, LED indoor and outdoor lights, commercial lights, fans and geysers. All brands under one roof. Assured quality and service is our specialty. Up to 45% discount on fancy lights and unbelievable prices on fans and geysers. Visit and enrich your lifestyle today. Supra Lights, Pereira Poles Building opposite Baliga Stores behind Bharat Mall, BJ, Mangalore. Call 0824 4258 309.